ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ವೇಗ ಪಡೆದುಕೊಂಡಿದೆ. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಜಂಟಿಯಾಗಿ ಮಂಗಳೂರು ನಗರದ ಸುಂದರೀಕರಣ ಕಾರ್ಯವನ್ನು ನಡೆಸುತ್ತಿದೆ. ನಗರದ ವೃತ್ತಗಳು ಕಣ್ಮರೆಯಾಗಿ ರಸ್ತೆಗಳ ಅಗಲೀಕರಣ, ಒಳಚರಂಡಿ ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ಈ ಮಧ್ಯೆ ಅನೇಕ ಅಧ್ವಾನಗಳು ಕೂಡ ನಡೆದಿದ್ದು, ನಗರದ ಕೆಎಸ್ ರಾವ್ ರಸ್ತೆಯಲ್ಲಿ ಕಾಮಗಾರಿ ಸಂದರ್ಭ ಜೆಸಿಬಿ ಬಳಸಿದ್ದರಿಂದ ದೂರವಾಣಿ ಇಂಟರ್ನೆಟ್ ಸಂಪರ್ಕಗಳು ಕಡಿತಗೊಂಡಿವೆ. ಸರ್ಕಾರಿ ಬಿಎಸ್ಎನ್ಎಲ್ ಮತ್ತು ಖಾಸಗಿ ರಂಗದ ಏರ್ಟೆಲ್ ಸಂಪರ್ಕಗಳ ಜಂಕ್ಷನ್ ಪಿಲ್ಲರ್ಗಳು ತೀವ್ರವಾಗಿ ಹಾನಿಯಾಗಿದ್ದು, ಕೇಬಲ್ ಸಂಪರ್ಕಗಳೇ ಕಡಿದು ಹೋಗಿವೆ. ಇದರಿಂದ ಸುತ್ತಮುತ್ತಲಿನ 300ಕ್ಕೂ ಅಧಿಕ ಕಚೇರಿ, ವಸತಿ ಸಮುಚ್ಚಯ, ವಾಣಿಜ್ಯ ಕೇಂದ್ರಗಳಿಗೆ ದೂರವಾಣಿ ಮತ್ತು ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿದೆ. ಇದರಿಂದ ಗ್ರಾಹಕ ವಲಯ ಮತ್ತು ದೂರವಾಣಿ ಕಂಪನಿಗಳಿಗೆ ಅಪಾರ ನಷ್ಟ ಕೂಡ ಸಂಭವಿಸಿದೆ. ಏರ್ಟೆಲ್ನವರು ಈಗಾಗಲೇ ಕಡಿತಗೊಂಡ ಕೇಬಲ್ಗಳ ಮರುಜೋಡಣಾ ಕಾರ್ಯವನ್ನು ನಡೆಸಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಬಿಎಸ್ಎನ್ಎಲ್ಗೆ ಕೇಬಲ್ಗಳ ಮರುಜೋಡಣೆ ಇನ್ನೂ 3 ದಿನಗಳ ಕಾಲಾವಕಾಶ ಬೇಕಾಗಬಹುದೆಂದು ಅಂದಾಜಿಸಲಾಗಿದೆ. ರೋಡ್ ವರ್ಕ್ PM ರಾವ್ ರೋಡಲ್ಲಿ ಮಾಡುವಾಗ ಪಿಲ್ಲರ್ಸನ್ನು ಡ್ಯಾಮೇಜ್ ಮಾಡಿದ್ದಾರೆ. ಅದರಿಂದಾಗಿ ಸುಮಾರು 100 ಕನೆಕ್ಷನ್ಗಳು ಫಾಲ್ಟಿ ಆಗಿಬಿಟ್ಟಿದೆ. ಅದರಲ್ಲಿ ಕೆಲವು ಲ್ಯಾಂಡ್ಲೈನು ಮತ್ತು ಬ್ರಾಡ್ಬ್ಯಾಂಡ್ ಕಸ್ಟಮರ್ಸ್ ಇದ್ದಾರೆ. ನಾವು ಬ್ಯಾಂಕ್ ಸರ್ಕ್ಯೂಟ್ ಇದ್ದೇವೆ. ನಾವು ಸ್ಮಾರ್ಟ್ ಸಿಟಿಯವರ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ವಿ. ಕೇಬಲ್ ಕಾಸ್ಟ್ ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮತ್ತು ಪಿಲ್ಲರ್ ರಿಲೇಟೆಡ್ ವರ್ಕ್ಸ್, ಜಾಯಿಂಟಿಂಗು ಮತ್ತು ರೆವೆನ್ಯೂ ಲಾಸ್ ಎಲ್ಲ ಸೇರಿ 2 ಲಕ್ಷ ಆಗಿದೆ ಎಸ್ಟಿಮೇಟ್ ಮಾಡಿದ್ವಿ.